everyone. Hi. Hi. And welcome back to my channel. ಇವತ್ತು ಏನು ಮಾಡ್ತಾ ಇದ್ದೀರಿ ವಿಡಿಯೋದಲ್ಲಿ? ಹೇಳಿ. ಮರವೈ ಸುಕ್ಕ. ಮರವೈ ಸುಕ್ಕ. ಹಾಗೆ ಇವತ್ತಿನ ವಿಡಿಯೋದಲ್ಲಿ ಮರವೈ ಸುಕ್ಕ ಮಾಡ್ತಿದ್ದೇವೆ. ಇಲ್ಲಿ ಆಲ್ಮೋಸ್ಟ್ ನಾನೀಗ ನೆನೆ ಹಾಕಿಟ್ಟಿದ್ದೇನೆ, ನೀರು ತೆಗೆದಿದ್ದೇನೆ. ಇವಾಗ ಮರವೈ ಇಷ್ಟುಂಟು, ಇದನ್ನ ಕಟ್ ಮಾಡಿ ಇವತ್ತು ಮಂಗಳೂರು ಸ್ಪೆಷಲ್ ಮರವೈ ಸುಕ್ಕ ಮಾಡ್ತಿದ್ದೇವೆ. ಸೊ ಎಂಡ್ ತನಕ ನೋಡ್ತಾ ಇರಿ, ಓಕೆ? ಆಲ್ರೆಡಿ ನಾನು ಮರವೈ ಸುಕ್ಕನ ಇದು 2ನೇ ಟೈಮ್ ಮಾಡ್ತಾ ಇರುವಂಥದ್ದು. ಫಸ್ಟ್ ವಿಡಿಯೋದಲ್ಲಿ ನಾನು ಕುಂದಾಪುರ ಸ್ಟೈಲಲ್ಲಿ ಹೇಗೆ ಮಾಡೋದು ಅಂತ ಹೇಳಿದೆ. ಫಸ್ಟ್ ನೀವು ಮರವೈ ತಗೊಂಡು ಬಂದಾಗ ಇಮಿಡಿಯೇಟ್ ಮಾಡಬೇಕಾದದ್ದು ನೀರಲ್ಲಿ ನೆನೆ ಹಾಕಿರ್ಬೇಕು. ಯಾಕಂತ ಹೇಳಿದ್ರೆ ಇದರಲ್ಲಿ ಮಣ್ಣೆಲ್ಲ ಇರುತ್ತಲ್ಲ, ಸೊ ನೀರಲ್ಲಿ ನೆನೆ ಹಾಕಿದಾಗ ಈ ಮಣ್ಣೆಲ್ಲ ಹೋಗ್ತದೆ. ಹಾಗೆಯೇ ಇವಾಗ ಟ್ರೆಡಿಷ್ನಲ್ ಸ್ಟೈಲಲ್ಲಿ ಕಟ್ ಮಾಡ್ತಾ ಇದ್ದೇನೆ. ಇದು ಹಳ್ಳಿ ಕಡೆ ಎಲ್ಲ ಇದನ್ನೇ ಯೂಸ್ ಮಾಡ್ತಾ ಇದ್ದಾರೆ. ಹಾಗೆ ಮರವೈ ಕಟ್ ಮಾಡಿ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಕೆಲವರೆಲ್ಲ ಇದನ್ನು 2 ಭಾಗ ಕೂಡ ಹಾಕ್ತಾರೆ ಮರವೈದು, ಬಟ್ 2 ಅಷ್ಟು ಟೇಸ್ಟ್ ಆಗೋದಿಲ್ಲ. ಸೊ ನಾನು ಒಂದು ಮರವೈಯಲ್ಲಿ 1 ಪಾರ್ಟ್ ಮಾತ್ರ ತಗೊಳ್ತಾ ಇದ್ದೇನೆ. ಸುಮಾರು ತಗೊಳ್ಬೋದಲ್ಲ, ಕಟ್ ಮಾಡೋದು ಸ್ವಲ್ಪ ಟೈಮ್ ಆಗ್ತದೆ. ಮರವೈ ಕಟ್ ಮಾಡಿ ಆದ್ಮೇಲೆ ನನಗೆ ಇಷ್ಟು ಸಿಕ್ಕಿದೆ 1 ಪಾರ್ಟ್. ಹಾಗೇನೆ ಇದು ಬಿಸಾಕುವಂಥದ್ದು. ಮರವೈ ಕಟ್ ಮಾಡಿದ್ದೇನೆ. ಈಗ ಇದಕ್ಕೆ ನೀರು ಹಾಕಿ ಒಂದ್ಸತಿ ತೊಳಿತೇನೆ. ಯಾಕಂತ ಹೇಳಿದ್ರೆ ಜಾಸ್ತಿ ತೊಳೆದ್ರೆ ಟೇಸ್ಟ್ ಆಗ್ತದೆ ಅಂತ ಹೇಳ್ತಾರೆ. ಇವಾಗ ನಾನು ಮರವೈ ಕಟ್ ಮಾಡ್ಕೊಂಡು ಕ್ಲೀನ್ ಮಾಡ್ಕೊಂಡು ಬಂದಿಟ್ಟಿದ್ದೇನೆ. ಸೊ ನಮ್ಮ ಮುಂದಿನ ತಯಾರಿ ಮರವೈ ಸುಕ್ಕ ನಮ್ಮ ಮಾಸ್ಟರ್ ಚೆಫ್ ನನ್ನ ಹಸ್ಬೆಂಡ್ ರೆಡಿ ಮಾಡ್ತಾರೆ. ಓಕೆ, ರೆಡಿ? ಎಸ್, ಲೆಟ್ಸ್ ಸಿ ಹಿಸ್ ಟ್ಯಾಲೆಂಟ್. ಓಕೆ, ನೋಡಿ ಇವಾಗ ಶುರು ಮಾಡಿದ್ದಾರೆ. ಶುಂಠಿ ಕ್ಲೀನಿಂಗ್ ಎಲ್ಲ ನಿಶ್ಚದು ಸಾಕಷ್ಟು ಸಣ್ಣ ಶುಂಠಿ. ನಿಮ್ಗೆ ಯಾವ್ದು ಇಷ್ಟ? ಮರವೈ ಸುಕ್ಕ ಇಷ್ಟ ಆಗ್ತದ, ಸಾರು ಇಷ್ಟ ಆಗ್ತದ? ಈರುಳ್ಳಿ ನೋಡಿ ಈಗ ಹೆಂಗ್ ಕಟ್ ಮಾಡ್ತಾರ ಅಂತ ಹೇಳಿದ್ರೆ ಟಕ್ ಚಕ್ 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 ಅಂತ ಬರುತ್ತಲ್ಲ. ನೀವು ಎಲ್ಲಿ ಮಾಡ್ತಿದ್ದ ಈಗ ಎಷ್ಟು ಸ್ಪೀಡ್ ಆಗಿ ಮಾಡ್ಲಿಕ್ಕೆ? ಎಷ್ಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ತೀರಿ? ಎಲ್ಲಿ ಕಲ್ತಿದ್ದು? ಚಿಕ್ಕಯ್ಯ ಹೋಟೆಲ್ ಕೆಲಸ ಮಾಡ್ತಿದ್ದೆ, ಹಾಗಾಗಿ ಚಿಕ್ಕದಾಗಿ ಬಂದಿದೆ ಕಣ್ಣಿಗೆ. ಎಷ್ಟು ಫೈನ್ ಕಟ್ ಮಾಡಿದ್ದಾರೆ ನೋಡಿ ಈರುಳ್ಳಿ. ನೆಕ್ಸ್ಟ್ ಇವಾಗ ಯಾವುದು? ನೆಕ್ಸ್ಟ್ ಇವಾಗ ಹಸಿಮೆಣಸು. ಹಸಿಮೆಣಸು ಉದ್ದ ಇಡುದಲ್ಲ, ಸಿಕ್ಕಿದ ಖಾರದವರು ಇದ್ದಾರೆ, ಖಾರದವರಿಗೆ ಆಗುದಿಲ್ಲ, ಹಾಗೆ ಉದ್ದ ಇಡುದು. ಉದ್ದ ಕಟ್ ಮಾಡ್ರೆ ಇಮಿಡಿಯೇಟ್ ಪಟ್ಟ ತೆಗ್ದು ಬಿಡ್ಬೋದಲ್ವಾ? ತೆಗ್ದು ಸಿಗ್ತದೆ, ಇಲ್ಲದೆ ಎಷ್ಟು ಹಸಿಮೆಣಸು ಹಾಕಿದ್ರೆ ಸಾಕು ಅಂತ. ನೆಕ್ಸ್ಟ್ ಈಗ ಟೊಮೆಟೊ. ಇಷ್ಟು ಮಾವಿನಕಾಯಿ ಹಾಕ್ಬೇಕಾ? ಮಾವಿನಕಾಯಿ ಹಾಕಿದ್ರೆ ಟೇಸ್ಟ್ ಆಗ್ತದೆ, ಸ್ವಲ್ಪ ಹುಳಿ ಬರ್ತದೆ. ಟೊಮೆಟೊ ಕೂಡ ಆಗ್ತದೆ, ಆದ್ರೂ ಕೂಡ
ನೆಕ್ಸ್ಟ್ ಬೆಳ್ಳುಳ್ಳಿ ಸಿಪ್ಪೆ ಅಲ್ಲ, ಶುಂಠಿ. ಇದಕ್ಕೆ ಸ್ವಲ್ಪ ಟೈಮ್ ಬೇಕು. ಅದಕ್ಕೆ ಬೆಳ್ಳುಳ್ಳಿ ಸಿಪ್ಪೆ ಅಲ್ಲ. ಬೆಳ್ಳುಳ್ಳಿ ಫುಲ್ ಸಿಪ್ಪೆ ತೆಗೆದು ಹಾಕ್ಬೇಕು. ಅದು ಆಕ್ಚುಲಿ ಫ್ರೈಡ್ ಒಗ್ಗರಣೆ ಕೊಟ್ಟಾದ್ಮೇಲೆ ಇದಾಗ್ತದಲ್ಲ, ಬಾಯಿಗೆ ಸಿಗುದಿಲ್ಲ ಅಲ್ಲ ಸಿಪ್ಪೆ. ಸಣ್ಣ ಬೆಳ್ಳುಳ್ಳಿ ಅಲ್ವಾ, ಸಿಪ್ಪೆ ಕೂಡ ಹಾಕಿದ್ರೆ ಒಳ್ಳೇದಂತ ಹೇಳ್ತಾರೆ. ಹಾಗೆ ಮಾಡು. ಜಜ್ಬೇಕಲ್ವಾ? ಜಜ್ಜಿದಾಯ್ತು, ವಾಶ್ ಮಾಡಬೇಕು. ಓಕೆ. ಹಸಿ ನೋಡೋಕೆ ಖುಷಿ ಆಗುದಿಲ್ಲ, ಬಟ್ ಫ್ಲೇವರ್ ಅಲ್ಲ ಬೆಳ್ಳುಳ್ಳಿ ಹಾಕಿದ್ರೆ. ಮತ್ ಮರುವೆ ಕೆಲವೊಬ್ಬರಿಗೆ ಗ್ಯಾಸ್ಟ್ರಿಕ್ ಟೈಪ್ ಫೀಲ್ ಆದ್ರೂ ಕೂಡ ಬೆಳ್ಳುಳ್ಳಿ ಒಳ್ಳೆ ಆಗುತ್ತಲ್ವಾ? ಬೆಳ್ಳುಳ್ಳಿ ಶುಂಠಿ ಗ್ಯಾಸಿಗೆ ಇಲ್ಲ. ಈಗ ಕಾಯ್ದಿರೋ ಕಾರ್ಯಕ್ರಮ ನಂದು. ನನಗೆ ಫೈನ್ ಆಗಿ ಹೇಳಲಿಕ್ಕೆ ಬರುದಿಲ್ಲ, ಸ್ವಲ್ಪ ಲೈಟ್ ಆಗಿ ಕರಿಯುವಂತದ್ದು. ಎಷ್ಟು ಬೇಕು ಕಾಯಿ? ಕಾಯಿ ಬಿದ್ದಷ್ಟು ಒಳ್ಳೆ ಟೇಸ್ಟ್. ತುಂಬಾ ಕಾಯಿ ಹಾಕಿದ್ರೆ ಸಿಕ್ಕಿದಾಗ್ತದೆ. ಮೊನ್ನೆ ಎಟ್ಟೆ ಸುಕ್ಕ ಮಾಡುವಾಗ ತುಂಬಾ ಇದು ಹಾಕಿದ್ವಿ, ಕಾಯಿ ಹಾಕಿದ್ವಿ. ಕಾಯಲ್ಲಿ ಟೇಸ್ಟ್ ಇರೋದು. ಮತ್ ಮರವಳ್ಳಿ ಅಂತ ಹುಡ್ಬೇಕಷ್ಟೇ ನಾವು. ಮರ ಫ್ಲೇವರ್ ಅದಕ್ಕೆ ಬರ್ತದೆ, ಅದೇ ಟೇಸ್ಟ್ ಇದೆ. ಕಾಯಿ ಫೈನಲ್ ಹಂತಕ್ಕೆ ಬಂದಿದೆ. ಎಷ್ಟು ಪ್ರೈಸ್ ಕೊಡ್ತೀರಾ ನಂಗೆ? ಪ್ರೈಸ್ ಕೊಡ್ತೀರಾ? ಜನ ಆಗ್ಬೋದು, ಮಾತಾಡೋದಿಲ್ಲ. ಪ್ರೈಸ್ ಅಂತ ನಿನ್ನ ಕೆಲಸ ಅಲ್ಲ, ಅಡಿಗೆ ಮಾಡೋದು ನಿನ್ನ ಕೆಲಸ. ಪ್ರೈಸ್ ಅಂತ ನಂಗೆ ಕೊಡ್ವಿ, ನಾ ಬರೋದು ಹೆಲ್ಪ್ ಮಾಡಿ. ನಮ್ಮ ಮಾಸ್ಟರ್ ಶೆಫ್ ಅವರು ರೆಡಿ ಆಗಿದ್ದಾರೆ. ಈಗ ಫಸ್ಟ್ ಸ್ಟೇಜ್ ಅಲ್ಲಿ ಬಣಲೆಗೆ ಕೊಕೊನಟ್ ಆಯಿಲ್ ಅನ್ನು ಹಾಕ್ತಾ ಇದ್ದಾರೆ. ಜಾಸ್ತಿ ಆಯಿಲ್ ಹಾಕೋಂಗಿಲ್ಲ ಅಲ್ಲ, ಸ್ವಲ್ಪ. ಓಕೆ, ನೆಕ್ಸ್ಟ್ ಟ್ರಿಪ್ ಸಾಸಿವೆ. ಓಕೆ, ನೆಕ್ಸ್ಟ್ ಯಾವ್ದು ಒಗ್ಗರಣೆಗೆ? ನಾನು ಹೇಳ, ಬೆಳ್ಳುಳ್ಳಿ ಹಾಕ್ತಾರಂತ ಗೊತ್ತುಂಟು. ಬೆಳ್ಳುಳ್ಳಿ ಸರಿ ಫ್ರೈ ಆಗ್ಬೇಕಲ್ಲ? ಸರಿ ಫ್ರೈ ಮಾಡ್ತೀನಿ. ನೆಕ್ಸ್ಟ್ ಬೇವಿನ ಸೊಪ್ಪು और ಒಗ್ಗರಣೆ ಸೊಪ್ಪು. ನಾನು ಮತ್ತೆ ಬ್ಯಾಂಗ್ಳೂರಲ್ಲೆಲ್ಲ ಬೇವಿನ ಸೊಪ್ಪು ಅಂತ ಹೇಳಿದಾಗ ನಗಾಡ್ತಿದ್ರಲ್ಲ, ಅವರೆಲ್ಲ ಎಂತ ಹೇಳುದು? ಕರ್ಬೇವಿನ ಸೊಪ್ಪು ಅಂತ ಹೇಳ್ತಾರ. ಕರ್ಬೇವಿನ ಸೊಪ್ಪು. ನಮ್ಮಲ್ಲಿ ಜಾಸ್ತಿ ನಾವು ಬೇವಿನ ಸೊಪ್ಪು ಹೇಳುದಲ್ಲ. ನೆಕ್ಸ್ಟ್ ಎಂತ ಶುಂಠಿ ಹಾಕ್ತಾ ಇದ್ದೀರಾ? ಓಕೆ, ಟೆಲ್ ಮೀ. ಗ್ರೀನ್ ಚಿಲ್ಲಿ. ಓಕೆ, ನೆಕ್ಸ್ಟ್ ಅಂಡ್ ಆನಿಯನ್. ಆನಿಯನ್. ಓಕೆ, ಟೊಮೆಟೊ ಎಷ್ಟೊತ್ತಿ ಹಾಕ್ತೀರಿ? ಟೊಮೆಟೊ ಲಾಸ್ಟ್ ಎಲ್ಲ ಫ್ರೈ ಆದ. ಫಿಶ್ಗೆ ಏನ್ ಆಡ್ ಮಾಡ್ತಿದ್ರಿ? ಟೊಮೆಟೊ ಮತ್ತೆ ಹಳದಿ ಆಡ್ ಮಾಡಿದ್ದೀರಲ್ಲ? ಅರಿಶಿನ ಹಾಕಿ ಟೊಮೆಟೊ ಹಾಕಿ ಅರಿಶಿನ ಒಳ್ಳೆ
ಸಿಕ್ಕಿದ್ ನಿಮಗೆ? ಮ್ಯಾಂಗೋ ಮರದಿಂದ ಬಿದ್ದು ಬಂದು. ಗುಡ್. ಬೆಳೆದಾದ್ರೆ ಒಳ್ಳೆ ಆಗ್ತದೆ ನೀವು. ಬೆಳೆದದ್ದು ಎಲ್ಲೋ ಕಲರ್. ವಾವ್, ಸ್ವಲ್ಪ ದಿನ ಬಿಟ್ಟಿದ್ರೆ ಹಣ್ಣಾಗ್ತಿತ್ತು ಅಂತ. ನಿಮ್ಮ ಒಗ್ಗರಣೆಯಲ್ಲಿ ನನಗೆ ಕೆಮ್ಮ ಸ್ಟಾರ್ಟ್ ಆಗ್ತುಂಟು. ಸ್ಟ್ರಾಂಗ್ ಒಗ್ಗರಣೆ ಅಲ್ಲ? ಒಗ್ಗರಣೆ ಸ್ಟ್ರಾಂಗ್ ಇದ್ರೆ ಟೇಸ್ಟ್ ಕೂಡ ಸ್ಟ್ರಾಂಗ್ ಇತ್ತು. ಮ್ಯಾಂಗೋ ಸಣ್ಣ ಸಣ್ಣ ಕಟ್ ಮಾಡಿ. ಮರವಾಯಿ, ಅದು ಮರವಾಯಿಗೆ ಮ್ಯಾಂಗೋ ಹಾಕಿದ್ರೆ ಟೇಸ್ಟ್ ಆಗ್ತದಲ್ಲ? ಬಟ್ ಸೀಸನಲ್ ಅಲ್ಲ, ಎಲ್ಲ ಟೈಮಲ್ಲಿ ಸಿಗುದಿಲ್ಲ. ಮ್ಯಾಂಗೋ ಆದಾಗ ಮರವಾಯಿ ಸಿಕ್ಕಿದ್ರೆ ಗ್ರೇಟ್. ಫ್ರೆಶ್ ಉಂಟು, ಆಸೆ ಆಗ್ತದೆ ತಿನ್ಲಿಕ್ಕೆ. ಒನ್ ಪೀಸ್. ಥ್ಯಾಂಕ್ ಯು. ಸಿಕ್ಕಾಪಟ್ಟೆ ಹುಳಿ ಇದೆಯಪ್ಪ, ತುಂಬಾ ಹುಳಿ ಉಂಟು. ಆಕ್ಚುಲಿ ಹಣ್ಣಾದ್ಮೇಲೆ ಮತ್ತೆ ತುಂಬಾ ಚೆನ್ನಾಗಿದೆ. ನೆಕ್ಸ್ಟ್ ಈಗ ಮರವಾಯಿ ಹಾಕ್ತಾ ಇದ್ದಾರೆ. ಮಾಡ್ಬೇಕಲ್ಲ ರುಚಿ ಉಪ್ಪು. ಓಕೆ, ಉಪ್ಪು ಎಷ್ಟು ಹಾಕ್ತೀರಿ? ಕಲ್ಲುಪ್ಪು ಹಾಕು. ನಮ್ಮ ಕುಂದಾಪುರ ಕಡೆ ಅಲ್ಲಿ ಏನ್ ಗೊತ್ತಾ, ಸ್ವಲ್ಪ ಅಕ್ಕಿ ಪುಡಿ ಹಾಕ್ತಾರೆ, ಟೇಸ್ಟ್ ಬರ್ತದೆ ಮತ್ತೆ ಫ್ಲೇವರ್ ಆಗ್ತದೆ ಅಂತ ಹೇಳಿ. ಏನ್ ಮಾಡಿ ನಮ್ಮ ಕುಡ್ಲಾಗ ಸ್ಟೈಲ್ ಇದೆ. ಕುಂದಾಪುರ ಗೌಡ್ರ ಗೌಡ್ರೆ ಅನ್ನೋದು ಬೇಡ ಆಯ್ತಾ? ತುಳುವರದವ್ರು ಗೌಡ್ರವ್ರು. ಸಮಾಧಾನ. ನಂಗೆ ತುಳು ಬರ್ಪುಂಡು, ಹೆಂಗೆ ತುಳು ಬರ್ಪುಂಡು? ಅಂಬೆಕಾಯಿ ಮರದಲ್ಲಿ. ಓಕೆ, ಈಗ ಇದು ಎಷ್ಟು ನಿಮಿಷ ಬೇಕು ಬೇಯಲಿಕ್ಕೆ? 5 ಮಿನಿಟ್ಸ್ ಸಾಕಂತಲ್ಲ, ಮರವಾಯಿ ಬೇಗ ಬೇಯ್ತದೆ. 5 ಮಿನಿಟ್ಸ್ ಮತ್ತೆ 5 ಮಿನಿಟ್ಸ್ ಸ್ಲೋ ಅಲ್ಲಿ. 5 ಮಿನಿಟ್ಸ್ ಫಾಸ್ಟ್, 5 ಮಿನಿಟ್ಸ್ ಸ್ಲೋ ಅಲ್ಲಿ. ಟೋಟಲಿ 10 ಮಿನಿಟ್ಸ್ ಅಲ್ಲಿ ಈಗ ಬೇಯಲಿಕ್ಕೆ ಇಡುದು. ಏನಾದ್ರು ತಾಟ್ ಮುಚ್ಚಿ ಅಲ್ಲ. ಮರವಾಯಿ ಸುಕ್ಕ ಈಗ ಬೆಂದಿದೆ. ನೆಕ್ಸ್ಟ್ ಇವಾಗ ನಿತೀಶ್ ಮನೆಯಲ್ಲಿ ಮಾಡಿದ ಸಾರಿ ನೋಡಿ. ಮನೆಯಲ್ಲಿ ಮಾಡಿದ್ದು ಟೇಸ್ಟ್ ಆಗ್ತದಲ್ಲ ಮನೆಯಲ್ಲಿ ಮಾಡಿದ್ದು. ತೆಂಗಿನಕಾಯಿ ಎಷ್ಟೊತ್ತಿಗೆ ಹಾಕ್ತಾ ಇದ್ದೀರಿ? ಇಷ್ಟು ಕುಕ್ಕರ್ ವಿಸಿಲ್ ಬಂದ್ ಮಾಡ್ಬೋದಾ? ತೆಂಗಿನಕಾಯಿ ಕೂಡ ಟೇಸ್ಟ್ ಆಗ್ತದಲ್ಲ. ಸಾರಿ ಪೌಡ್ರ್ ಬೇಕಂತ ಸ್ವಲ್ಪ. ಜಾಸ್ತಿ ಆಗ್ತದಲ್ಲ, ಕೊತ್ತಂಬರಿ ಸೊಪ್ಪು ಹಾಕ್ಬೇಕಲ್ಲ. ಬೆಂತಲ್ಲ, ಮರವಾಯಿ ಸುಕ್ಕ ರೆಡಿ ಆಗಿದ್ಯಾ? ಮರವಾಯಿ ಸುಕ್ಕ ರೆಡಿ. ಸೊ ನಮ್ಮ ಕುಡ್ಲದ ಮರವಾಯಿ ಸುಕ್ಕ ರೆಡಿ ಆಗಿದೆ. ನಂದಂತೂ ಫೇವ್ರೆಟ್, ನಿಮ್ದು ಫೇವ್ರೆಟ್ ಅಲ್ಲ? ಸೊ ನಮ್ಮ ಫ್ಯಾಮಿಲಿಯಲ್ಲಿ ಎಲ್ಲದೂ ಕೂಡ ಫೇವ್ರೆಟ್ ಮರವಾಯಿ ಸುಕ್ಕ ರೆಡಿ ಆಗಿದೆ. ಹಾಗೆ ಇವಾಗ ಚೆನ್ನಾಗಿ ಬಾರಿಸೋದು, ಬ್ಯಾಟಿಂಗ್ ಸ್ಟಾರ್ಟ್. ಹಾಗೆಯೇ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ. ತಿನ್ಲಿಕ್ಕೆ ಸ್ಟಾರ್ಟ್ ಆಯ್ತಲ್ಲ. ಹಾಗೆ ಇನ್ನೊಂದು ವಿಡಿಯೋದಲ್ಲಿ ನೆಕ್ಸ್ಟ್ ಸಿಗೋಣ. ಟಿಲ್ ದೆನ್ ಟೇಕ್ ಕೇರ್, ಬಾಯ್ ವಿತ್ ಲಾಟ್ಸ್ ಆಫ್ ಲವ್.